ಬೈಲೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೈಲೂರು ಶಾಖೆ ಸ್ಥಳಾಂತರ ಕಚೇರಿಯ ಉದ್ಘಾಟನೆ ಮತ್ತು ನವೋದಯ ಸ್ವಸಹಾಯ ಸಂಘಗಳ ಸಮಾವೇಶ ನಡೆಯಿತು. ಸಚಿವ ವಿ ಸುನಿಲ್ ಕುಮಾರ್ ಅವರು ಸ್ಥಳಾಂತರಗೊಂಡ ಬೈಲೂರು ಶಾಖೆಯನ್ನ ಉದ್ಘಾಟಿಸಿದರು. ನಂತರ ಸಭಾ ಕಾರ್ಯಕ್ರಮವನ್ನು ಸಚಿವ ಎಸ್ ಅಂಗಾರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವ ಸುನಿಲ್ ಕುಮಾರ್ ಅವರು ಸಹಕಾರಿ ಕ್ಷೇತ್ರವು ಗ್ರಾಮೀಣ ಭಾಗದ ರೈತರಿಗೆ ವರದಾನವಾಗಿದ್ದು ರೈತರ ಸಶಕ್ತೀಕರಣ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದ ರೈತರಿಗೆ, ಸಾಮಾನ್ಯ ಜನರಿಗೆ ಸಹಕಾರಿ ಕ್ಷೇತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ಕೊಟ್ಟಿರುವಂಥದ್ದು ಇತ್ತೀಚಿನ ವರ್ಷಗಳ ತನಕವೂ ಕೂಡ ನನ್ನ ಗಮನಿಸ್ತಾನೆ ಬಂದಿದ್ದಾವೆ. ಸಹಕಾರಿ ಕ್ಷೇತ್ರ ಇವತ್ತು ಎಲ್ಲ ಜನರನ್ನು ತಲುಪೋದ್ರ ಮುಖಾಂತರ ಸಾಮಾನ್ಯ ಜನರಲ್ಲಿ, ಹಳ್ಳಿಯ ರೈತರ ಜನರಲ್ಲಿ ಆರ್ಥಿಕ ಸಬಲೀಕರಣಕ್ಕೆ ದೊಡ್ಡ ಪಾತ್ರವನ್ನು ಸಹಕಾರಿ ಕ್ಷೇತ್ರ ನೀಡ್ತಾನೆ ಬಂದಿದೆ. ಈ ಸಹಕಾರಿ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸಹಕಾರಿ ಕ್ಷೇತ್ರ ಇವತ್ತು ಮನೆಯ ಮಾತಾಗಿದೆ ಅಂತಾಗಿದ್ದರೆ ಮಾನ್ಯ ರಾಜೇಂದ್ರ ಕುಮಾರ್ ಅವರ ಸಾಧನೆ ಮತ್ತು ಅವರ ಪಾತ್ರ ಭಾಳ ದೊಡ್ಡ ಪ್ರಮಾಣದ್ದು ಅಂತ ನಾನು ಅಂದ್ಕೊಳ್ತೇನೆ. ಅವರನ್ನು ಅಭಿನಂದಿಸ್ತೇನೆ. ಸುದೀರ್ಘವಾದಂಥ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ಉಲ್ಲೇಖ ಆದಂತೆ 25 ಬ್ಯಾಂಕ್ಗಳಿದ್ದಂಥ ಸಹಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕನ್ನು ಶಾಖೆಗಳನ್ನು 108 ಶಾಖೆಗಳನ್ನು ಮಾಡೋದ್ರ ಮುಖಾಂತರ ಜನರ ಕೈಗೆ ಬ್ಯಾಂಕ್ಗಳು ಎಟುಕುವಂತೆ ಮಾಡಿದಂಥ ಕೀರ್ತಿ ಮಾನ್ಯ ರಾಜೇಂದ್ರ ಕುಮಾರ್ರಿಗೆ ಸಲ್ಲುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಅನಂತರ ಸಚಿವ ಎಸ್ ಅಂಗಾರ ಅವರು ಮಾತನಾಡಿ ಸರ್ಕಾರವು ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಸರ್ಕಾರದ ಸವಲತ್ತುಗಳ ಸದುಪಯೋಗದ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸುವ ಇಚ್ಛಾಶಕ್ತಿ ಇರಬೇಕು ಎಂದು ಹೇಳಿದರು. ಸಮಾಜದಲ್ಲಿ ಜಾಗೃತಿ ಆಗಬೇಕಾದ್ರೆ ನಮ್ಮೆಲ್ಲರಲ್ಲೂ ಕೂಡ ಆ ರೀತಿಯ ಮನಸ್ಸು ಬೇಕು. ಯಾವಾಗ ಆ ರೀತಿಯ ಮನಸ್ಸು ಇದೆಯೋ ಆಗ ಆ ರೀತಿಯ ಒಂದು ಮನಸ್ಸುಗಳ ಮೂಲಕ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೋಸ್ಕರ ನಮ್ಮ ದೇಶದ ಆಡಳಿತವೇ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ. ಆ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಭಾರಿ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಬ್ಯಾಂಕುಗಳು ನೀಡುವ ಸೇವೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಿಗಲು ಸಾಧ್ಯವಿಲ್ಲ. ಸಹಕಾರಿ ಬ್ಯಾಂಕ್ ಗ್ರಾಮೀಣ ಭಾಗದ ಕಟ್ಟಕಡೆಯ ವ್ಯಕ್ತಿಯನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದು ಜನರನ್ನ ಆರ್ಥಿಕವಾಗಿ ಸದೃಢವಾಗಿಸಿದೆ ಎಂದು ಹೇಳಿದರು. ಬ್ಯಾಂಕ್ ಅಂತ ಹೇಳಿದರೆ ಬ್ಯಾಂಕಿನ ಬಳಿ ಜನರು ಬರುವುದಲ್ಲ, ಜನರ ಬಳಿ ಬ್ಯಾಂಕ್ ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ನಾವು ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬ್ಯಾಂಕ್ಗಳ ತವರೂರು ಅನ್ನುವಂಥದ್ದನ್ನು ನಾವೆಲ್ಲರೂ ಹೇಳ್ತೇವೆ. ಆದರೆ ಸಹಕಾರಿ ಕ್ಷೇತ್ರ ಮಾಡಿದ ಸೇವೆಯನ್ನು ಯಾವ ಬ್ಯಾಂಕಿನವರು ಮಾಡಲಿಲ್ಲ. ಇದು ಹುಟ್ಟಿ 108 ವರ್ಷ ಆಯಿತು. ನಮ್ಮ ಬ್ಯಾಂಕ್ ಸಹಕಾರಿ ಕ್ಷೇತ್ರಕ್ಕೆ 110 ವರ್ಷಕ್ಕಿಂತ ಮಿಗಿಲಾದ ಇತಿಹಾಸ ಇದೆ. ಬ್ರಿಟಿಷರು ಕಂಡುಕೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕಲ್ಲ, ಸಹಕಾರಿ ಬ್ಯಾಂಕಿನಿಂದಲೇ ಗ್ರಾಮಾಂತರ ಮಟ್ಟದ ಜನರ, ದೇಶದ ಕಟ್ಟಕಡೆಯ ರೈತ ಇರ್ಬೋದು, ಕಾರ್ಮಿಕ ಇರ್ಬೋದು, ಒಬ್ಬ ಮಹಿಳೆ ಇರ್ಬೋದು, ಅವರನ್ನು ತಲುಪುವಂಥ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಅನ್ನುವಂಥದ್ದನ್ನು ಅವರು ಆಗ ಕಂಡುಕೊಂಡಿದ್ದಾರೆ. ಇದೇ ವೇಳೆ ಠೇವಣಿ ಪತ್ರ, ಗೃಹ ಸಾಲ ಪತ್ರ, ಲಾಕರ್ ಕೀ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್, ಸುಧೀರ್ ಕುಮಾರ್ ಹೆಗ್ಡೆ, ರಾಮಕೃಷ್ಣ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆ ರವಿರಾಜ್ ಹೆಗ್ಡೆ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಜಯಕರ್ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಆಡಳಿತಾಧಿಕಾರಿ ದಿನೇಶ್ ಚಂದ್ರ ಹೆಗ್ಡೆ, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನೀರೆ ರವೀಂದ್ರ ನಾಯಕ್, ಕೌಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಪೂಜಾರಿ, ನೀರೆ ಗ್ರಾಮ ಪಂಚಾಯತ್
ಉಪಾಧ್ಯಕ್ಷೆ ಶಾಲಿನಿ, ಕಟ್ಟಡದ ಮಾಲಕ ರಾಮಕೃಷ್ಣ ಶೆಟ್ಟಿ, ಬ್ಯಾಂಕ್ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ಬ್ಯಾಂಕ್ ನಿರ್ದೇಶಕ ಭಾಸ್ಕರ್ ಎಸ್ ಕೋಟ್ಯಾನ್, ಸುಧೀರ್ ಹೆಗ್ಡೆ, ಸುಮಿತ್ ಶೆಟ್ಟಿ, ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಬೆಳಕು ದೇವಪ್ರಸಾದ್ ಶೆಟ್ಟಿ ಸ್ವಾಗತಿಸಿದ್ರು. ಅಜಿತ್ ಕುಮಾರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಬೈಲೂರು.